ಲಾಕ್ಡೌನ್ ಸಂದರ್ಭಡು ಇಲ್ಲಡೆ ಭೇಟಿ ಕೊರ್ಪಿನ ಆಶಾ ಕಾರ್ಯಕರ್ತೆಯರು ಸಮಾಜದ ಮಲ್ಲ ಸೇವೆ ಮಲ್ತೊಂದುಲ್ಲೇರು. ಉಳ್ಳಾಲ ನಗರಸಭೆ ಕೋಟೆಕಾರ್ ಸೋಮೇಶ್ವರ ವ್ಯಾಪ್ತಿದ ಆಶಾ ಕಾರ್ಯಕರ್ತೆಯರ ಸೇವೆಗೆ ಅಭಿನಂದನೆ ಸಂದಾಯಿನ ಶಾಸಕರು ಶ್ರೀ ಯುಟಿ ಖಾದರ್ ಅಕ್ಲೆಗೆ ದಿನಬಳಕೆ ಸಾಮಗ್ರಿಗಳನ್ನು ಅಂಗಾರೆ ವಿತರಣೆ ಮಾಡ್ತೇರು. Thank you. Thank you. ಇಲ್ಲಡೆ ಭೇಟಿ ಕೊರ್ಪಿನ ಸಂದರ್ಭಡು ಒವೇ ರೀತಿಯ ಸಮಸ್ಯೆ ಎದುರಾಂಡಲ ತನ್ನ ಗಮನಗೆ ಕನಲೆ ಕೂಡಲೇ ಅಂಚಿತಿ ಸಮಸ್ಯೆ ಪರಿಹಾರಗೆ ಮಾತೆರಲ ಸೇರಿದ ಪ್ರಯತ್ನ ಬರ್ಕ ಬಂಡದು ಶಾಸಕರು ಶ್ರೀ ಯುಟಿ ಖಾದರ್ ಆಶಾ ಕಾರ್ಯಕರ್ತೆಯರನ್ನ ಬಂಗದ ಬೇಲೆಗೆ ಅಭಿನಂದನೆದ ಪಾತ್ರ ಬಂಡೇರು. ಮತ್ತು ನಮ್ಮ ದಿನದ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳ ಆ ಕೆಲಸ ಈಗ ಬಹುಶಃ ಕಂಟಿನ್ಯೂಸ್ ಆಗಿ ಕೆಲಸ ನಿರ್ವಹಿಸುವಂಥದ್ದು ಸಂದರ್ಭ. ಅದ್ರ ಜೊತೆಯಲ್ಲಿ ಆಶಾ ಕಾರ್ಯಕರ್ತರ ನೇಮಕಾತಿಯು ಕೂಡ ನಾನು ಆರೋಗ್ಯ ಸಚಿವನಾಗಿದ್ದಲೇ ಬಹುಶಃ ಇವತ್ತು ಫಸ್ಟ್ ಟೈಮ್ ನಾವು ಮಾಡಿದ್ದು. ಇದರಲ್ಲಿ ಕೇಂದ್ರದಲ್ಲಿ ಬಹುಶಃ ಅವತ್ತು NRHM ಬಂತು. ಆಗ ನಗರಕ್ಕೆ ಇರಲಿಲ್ಲ, ನಗರಕ್ಕೆ ಮಾಡಿದೆ ನಾನು NHM ತಂದು ಬಹುಶಃ ನಗರ ವ್ಯಾಪ್ತಿ ಕೂಡ ಇವು ಧರ್ಮನ್ ಹೆಲ್ತ್ ಸೆಂಟರ್ ಅಂತ ಪ್ರಾರಂಭ ಮಾಡಿ ಇವತ್ತು ನಗರದಲ್ಲಿ ಕೂಡ ಆಶಾ ಕಾರ್ಯಕರ್ತರನ್ನು ನಾನು ಇದ್ದಾಗಲೇ ಆದೇಶ ಮಾಡಿದ್ದೆ. ಯಾಕೆ ನಾವು ಜಾಸ್ತಿ ಗ್ರಾಮೀಣ ಮಟ್ಟಕ್ಕೆ ನಾವು ಗಮನ ಕೊಟ್ಟು ಗ್ರಾಮೀಣ ಹೆಲ್ತ್ ಇಂಪ್ರೂವ್ ಆಯಿತು, ನಗರದ ಹೆಲ್ತ್ ಭಾಳ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಆದ ಕಾರಣ ಅಲ್ಲಿ ಕೂಡ ಇವತ್ತು ತಂದಿದ್ದೆವು. ಈಗ ಎಷ್ಟು ವರ್ಷ ಆಯಿತು ಸೀನಿಯರ್ 10 ವರ್ಷಗಳಿಂದ ಯಾರಲ್ಲಿ ಸ್ಟಾರ್ಟಿಂಗ್ ಆಗೋ ಯಾರಲ್ಲಿ ಎಷ್ಟು ಜನ ಇದ್ದೀರಿ ಅನ್ನೋ ಸೀನಿಯರ್ ಮೋಸ್ಟ್ ಅನ್ನೋ. ನಿಮಗೆ ಯಾವುದೊಂದು ಸರಿಯಾದೊಂದು ಸವಲತ್ತು ಇರಲಿಲ್ಲ, ಯಾವುದೊಂದು ಸಿಸ್ಟಮ್ ಇರಲಿಲ್ಲ. ನಿಮಗೆ ಇದ್ದದೇ ಬಹುಶಃ 230 ರೂಪಾಯಿ ಫಸ್ಟ್ ಒಂದು ಇನ್ಸೆಂಟಿವ್ಸ್ ಮಾತ್ರ ಸೆಂಟ್ರಿಂದ ಬರ್ತಾಯಿತ್ತು ಆವಾಗ. ಮತ್ತು ನಿಮಗೆ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನಿಮಗೆ ಅದಕ್ಕೆ ಪ್ರೋತ್ಸಾಹಧನ ಅಂತ ಕೊಡ್ತಾಯಿದ್ರು. ಇಂಜೆಕ್ಷನ್ ಕೊಟ್ಟರೆ ಇಷ್ಟು, ಹೆರಿಗೆ ಆದರೆ ಇಷ್ಟು. ಆದಾಗ ನಾನೇ ಫಸ್ಟ್ ಟೈಮ್ ಆರೋಗ್ಯ ಸಚಿವನಾಗಿದ್ದಾಗ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಇನ್ಸೆಂಟಿವ್ಸ್ ಕೊಡ್ತದೆ ಅಷ್ಟೇ ಇನ್ಸೆಂಟಿವ್ ಕರ್ನಾಟಕ ಕೂಡ ರಾಜ್ಯ ಕೊಡ್ತದೆ ಅಂತ ಹೇಳಿಕೊಂಡು ಫಸ್ಟ್ ಟೈಮ್ ನಾವು ಬಜೆಟ್ನಲ್ಲಿ ಆದೇಶ ಮಾಡಿದ್ವಿ ಸಿದ್ದರಾಮಯ್ಯ ಫಸ್ಟ್ ಟೈಮ್. ಅದು ನಂತರ ಸಡನ್ ಅವ್ರು 500 ರೂಪಾಯಿ ಮಾಡಿದ್ರು, ಅವ್ರಿಗೆ 1000 ಬಂತು. ಅಲ್ಲಿ 1000 ರೂಪಾಯಿ ಮಾಡಿದ್ರು, ಈಗ ಅಲ್ಲಿ 2000 ಬಂತು.
ಈಗ ಅಲ್ಲಿ 2,000 ಕಾರಣ ರಾಜ್ಯ ಸರ್ಕಾರ ಕೂಡ 2,000 ಕೊಡ್ತದೆ, ಪ್ಲಸ್ ನಿಮ್ಮ ಆ ಇಂಜೆಕ್ಷನ್ಗೆ ಮತ್ತು ಹೆರಿಗೆ ಮತ್ತು ನಿಮ್ಮ ಈ ಕ್ಯಾಂಟ ಯಾರು ನೀವು ಸಹಕಾರ ಕೊಡ್ತೀರಿ ಪ್ರತಿಯೊಂದು ಕೂಡ ನಿಮ್ಗೆ ಇಷ್ಟಿಷ್ಟು ಅಂತ ಒಂದು ಇನ್ಸೆಂಟಿವ್ಸ್ ಬರ್ತದೆ. ಈಗ ಆವಾಗ ಬಹುಶಃ ನಿಮಗೆ ಸರಿಯಾಗಿ ಒಂದು PSCಯಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಕೂಡ ಕೊಡ್ತಿರಲಿಲ್ಲ. ನೀವೇನು ನಿಮ್ಮ ಮನೆಗೆ ಹೋಗಿ ಲೆಕ್ಕ ತಗೊಂಡು ಬರ್ತೀರಿ, ನೀವು ಒಂದು ಸಣ್ಣ ಚೀಟಿಯಲ್ಲಿ ಬರೆಯುವಂಥ ಪರಿಸ್ಥಿತಿ. ನಿಮಗೆ ಸರಿಯಾಗಿ ಆ ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೆ ಕೂಡ ನಿಮಗೆ ಸೂಪರ್ವೈಸರ್ ಕೂಡ ಇಲ್ಲ, ಅಥವಾ ನೀವು ಅದನ್ನು ಎಂಟ್ರಿ ಮಾಡಲಿಕ್ಕೆ ಕೂಡ ಅವಕಾಶ ಕೊಡ್ತಿರಲಿಲ್ಲ. ನೀವು ಯಾರ್ಯಾರು ಕೂತ್ಕೊಳಿಸಿ ಎಂಟ್ರಿ ಮಾಡೋಂಥ ಪರಿಸ್ಥಿತಿ ಆಯಿತು. ಅದಕ್ಕೆ ನಾನೇ ಸೇರಿ ಇಷ್ಟು ಜನ ಆಶಾ ಕಾರ್ಯಕರ್ತರಿಗೆ ಒಬ್ಬರು ಸೂಪರ್ವೈಸರ್ ಅಂತ ಹೇಳಿಕೊಂಡು ಬಹುಶಃ ಕಂಪ್ಯೂಟರ್ ಎಂಟ್ರಿ ಮಾಡುವಂಥ ಆ ಒಂದು ಸಿಸ್ಟಮ್ ಕೊಂಡು ನಾವು ಜಾರಿಗೆ ತಂದೆವು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಇನ್ಸೆಂಟಿವ್ಸ್ ಮತ್ತು ನಿಮ್ಮ ಒಂದು ಏನು ಈ ವೇತನ ನಿಮ್ಮ ಏನು ಪ್ರೋತ್ಸಾಹನ ಸಿಗಬೇಕಾ, ನಿಮಗೆ ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ಆಶಾ ಇನ್ಚಾರ್ಜ್ ಅವರು ಅಲರ್ಟ್ ಮಾಡ್ತಾಯಿದ್ರು. ಅದು ಈ ತಿಂಗಳು ಬಂದರೆ ಬಂತು, ಇಲ್ಲದ್ರೆ ಇಲ್ಲ, ಇಲ್ಲದ್ರೆ ನೆಕ್ಸ್ಟ್ ತಿಂಗಳು. ಸೊ ನಿಮ್ಮ ಮಾಡಿದ ಕೆಲಸಕ್ಕೆ ನೀವು ಅಧಿಕಾರ ಮುಂದೆ ಹೋಗಿ ನಿಲ್ಲಬೇಕು. ಅವನು ಹೇಳಿಕೆ ಆಯಿತು, ನಿಮ್ಮ ಈ ಲೆಕ್ಕ ಸರಿ ಇಲ್ಲ, ಆ ಲೆಕ್ಕ ಸರಿಯಿಲ್ಲ ಅಂತೇಳಿ. ಈ ಸಮಸ್ಯೆನೆಲ್ಲ ಬಗೆಹರಿಸ್ಬೇಕಂತ ಹೇಳಿಕೊಂಡು ನಾನೇ ಕೂತ್ಕೊಂಡು ರಾಜ್ಯ ಮಟ್ಟದಲ್ಲಿ ಇಡೀ ನಿಮ್ಮ ಎಲ್ಲರಿಗೆ ಇವತ್ತು RTGS ಮುಖಾಂತರ ನೇರವಾಗಿ, ಯಾಕಂತ ಹೇಳಿದರೆ ಅದು ಅಷ್ಟು ಸುಲಭ ಇರಲಿಲ್ಲ. ಯಾಕೆ ಡಾಕ್ಟ್ರುಗಳಿಗ ಎಲ್ಲ ಕೂಡ ಒಂದೇ ವೇತನ, ನರ್ಸ್ಗಳಿಗ ಕಾಂಟ್ರಾಕ್ಟ್ನವ್ರಿಗೆ ಒಂದು ವೇತನ, ಪರ್ಮನೆಂಟ್ನವ್ರಿಗೆ ಇನ್ನೊಂದು ವೇತನ. ಆದರೆ ನಿಮಗೆ ಹಾಗೆ ಇಲ್ಲ. ನಿಮಗೆ ಪ್ರತಿ 70,000 ಜನ ಇದ್ದಾರೆ ರಾಜ್ಯದಲ್ಲಿ, ಎಲ್ಲ 70,000ಗೆ ಒಬ್ಬೊಬ್ಬರಿಗೆ ಒಂದೊಂದು ವೇತನ ಮಂತ್ಲಿ. ಯಾಕೆ ನಿಮ್ಮ ಇನ್ಸೆಂಟಿವ್ಸ್ ನಿಮ್ಮ ಕೆಲಸದ ಮೇಲೆ ಬೇರೆ ಬೇರೆ ರೀತಿ ನಿಮಗೆ ಆ ಪ್ರೋತ್ಸಾಹ ಸಿಕ್ಕುವಂಥದ್ದು. ಅದಕ್ಕಾಗಿ ಕೂತ್ಕೊಂಡು ಚರ್ಚೆ ಮಾಡಿ RTGS ಮಾಡಿ, ಈಗ ನಿಮ್ಗೆ ಯಾರ ಬಳಿ ಹೋಗಿ ನಿಲ್ಲಬೇಕಂತ ಇಲ್ಲ. ಕಂಪ್ಯೂಟ್ರಲ್ಲಿ ನೀವು ಪಟ್ಟಿ ಕೊಡ್ತೀರಿ, ನಿಮಗೆ ಒಂದು ಬಟನ್ನಲ್ಲಿ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಅಕೌಂಟಿಗೆ ಬಂದು ದುಡ್ಡು ಬೀಳ್ತದೆ. ಇದನ್ನು ಕೂಡ ಬಹುಶಃ ನಾನೇ ಅವತ್ತು ಕೂತ್ಕೊಂಡು ಮಾಡಿದ್ದೆ. ಅಷ್ಟು ನಿಮಗೆ ಬರೀಲಿಕ್ಕೆ ಸರಿಯಾದ ಒಂದು ಪುಸ್ತಕ ಇರಲಿಲ್ಲ. ಈ ಆಶಾ ಡೈರಿ ಅಂತೇಳಿ ನಾನೇ ತಯಾರು ಮಾಡಿದ್ದೆ. ಆಶಾ ಡೈರಿ ತಯಾರು ಮಾಡಿ ನನ್ನ ಕಾಲಘಟ್ಟದಲ್ಲೇ ಎಲ್ಲರಿಗೂ ಕೂಡ ಆಶಾ ಡೈರಿ ಕೊಡುವಂಥ ಒಂದು ಸಿಸ್ಟಮ್ ಮಾಡಿದ್ದೆ. ನಿಮಗೆ ಸಾರಿ ಕೂಡ ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಕಲರ್ ಸಾರಿ, ಮಂಗಳೂರದೊಂದು ಬೇರೆ, ಗುಲ್ಬರ್ಗದ್ದು ಬೇರೆ, ಬೆಲ್ಲಾರಿದ್ದು ಬೇರೆ. ಇವನು ರಾಜ್ಯದಲ್ಲಿ ಅದಕ್ಕೆ ಒಂದು ಯಾವ ಕಲರ್ ಬೇಕಾದ ಅವರನ್ನೇ ಆಯ್ಕೆ ಮಾಡಿಕೊಂಡು ವರ್ಷಕ್ಕೆ ಮುಂಚೆ ಒಂದು ಸೆಟ್ ಇತ್ತು, 2 ಸೆಟ್ ಕೊಡುವಂಥ ತೀರ್ಮಾನ ಕೂಡ ಮಾಡಿದ್ದೆ. ಅವತ್ತು ನಾವು ಮೊಬೈಲ್ ಕೊಡಬೇಕಂತ ಫಸ್ಟ್ ಚರ್ಚೆ ಇತ್ತು. ಯಾಕೆ ನೀವು ಫೀಲ್ಡಿಗೆ ಹೋಗ್ತೀರಿ, ಆ ಮಾಹಿತಿ ತಗೊಂಡು ಕಳಿಸುವಂಥದ್ದು, ಅಥವಾ ಸರ್ಕಾರ ಅಥವಾ ನಾವೇ ಮಂತ್ರಿಗಳು ನಿಮಗೆ ಒಂದು ಆದೇಶ ಕೊಡಬೇಕಾದ್ರೆ ಎಲ್ಲರ ಬೇರೆ ಬೇರೆ ನಂಬರ್ ಮಾಡಲಿಕ್ಕೆ ಆಗ ನಾವು ಒಂದು ಮೆಸೇಜ್ ಕಳಿಸಿದರೆ ನಿಮಗೆಲ್ಲರಿಗೂ ಬಂದು ಮುಟ್ತದೆ, ಮತ್ತು ನಿಮಗೆ ಕೂಡ ಅಪ್ಡೇಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಮತ್ತು ನಾವು ಚರ್ಚೆ ಮಾಡಿ ಮೊಬೈಲ್ ಬೇಡ ಸಿಮ್ ಕೊಡುವ ಇದರಲ್ಲಿ, ಮತ್ತು ನಾವೊಂದು ರೇಟ್ ಇಟ್ಕೊಂಡು ಮೊಬೈಲ್ ಕೊಟ್ಟು ರೇಟ್ ಕೊಟ್ಟು ಮತ್ತು ಮೊಬೈಲ್ ಅವರವರೇ ತೆಕ್ಕೊಳ್ಳಿ ಅಂತೇಳಿ ನಾವು ಕೂಡ ಚರ್ಚೆ ಆಯಿತು. ಯಾಕೆ ನಾವೇ ಮೊಬೈಲ್ ಕೊಡೋದು ಬೇಡ ಅಂತೇಳಿ. ಯಾಕೆ ಚರ್ಚೆ ಆಗೋಬಂತೇನಂತ ಹೇಳಿದರೆ ಅದೇನಾಗ್ತದೆ, ಇಷ್ಟು ಸಾವಿರ ಮೊಬೈಲ್ ಬರುವಾಗ ಏನಾದರೂ 1-2 ಸಾವಿರ ಮೊಬೈಲ್ ಸರಿ ಇದ್ದರೆ ಎಂಥ ಕರ್ಮದ ಮೊಬೈಲ್ ಅಂತ ಇದನ್ನು ಬಿಸಾಡಿ ಮತ್ತು ಇದನ್ನು ಕೊಟ್ಟು ಮೊಬೈಲ್ ಸರಿ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೆಲಸ ಆಗೋದಿಲ್ಲ. ಅದಕ್ಕೆ ಮೊಬೈಲ್ ಯಾವುದು ಬೇಕಾದರೂ ನೀವು ತಗೊಳ್ಳಿ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡು ಕೊಡುವ ಮತ್ತು ಸಿಮ್ ಕೊಡುವ ಅಂತ, ಮತ್ತು ಈಗ ಬರೀ ಸಿಮ್ ಮಾತ್ರ ಕೊಟ್ಟಿದ್ದಾರೆ. ಸೊ ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ ನಿಮ್ಮ ಕೆಲಸ ತಳಮಟ್ಟದಲ್ಲಿ ಕರೆಕ್ಟ್, ಯಾಕಂತ ಹೇಳಿದರೆ ನಿಮ್ಮ ಕೆಲಸ ತಳಮಟ್ಟದಲ್ಲಿ ಸರಿಯಾದರೆ ಮಾತ್ರ ನಮಗೆ ಸಮರ್ಪಕವಾಗಿ ನಮಗೆ ಮಾಹಿತಿ ಸಿಗಲಿಕ್ಕೆ ಸಾಧ್ಯ. ಈ ಕೊರೋನಾ ವೈರಸ್ ಸಂಬಂಧಪಟ್ಟಾಗ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಎಲ್ಲಿಯ ತನಕ ನಾವು ಆಶಾ ಕಾರ್ಯಕರ್ತರಿಗೆ ಸ್ವಾಬ್ ಟೆಸ್ಟಿಂಗ್ದು ಟ್ರೈನಿಂಗ್ ಕೊಟ್ಟು ಅವರಿಗೆ ಬೇಕಾದಷ್ಟು ಸ್ವಾಬ್ ಟೆಸ್ಟಿಂಗ್ ಕಿಟ್ ಕೊಡೋದಿಲ್ಲ, ಅಲ್ಲಿಯ ತನಕ ನಮ್ಮ ಪರಿಸರಲ್ಲಿರುವಂಥ ಈ ಒಂದು ರೋಗಕ್ಕೆ ಸಂಬಂಧಪಟ್ಟ ಸರಿಯಾದ ಒಂದು ಸ್ಥಿತಿ ಏನಿದೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಈಗ 25-30 ದಿವಸ ಜನ ನಮಗೆಲ್ಲ ಸಹಕಾರ ಕೊಟ್ಟರು, ತ್ಯಾಗ ಕೊಟ್ಟರು, ಊಟ ಮಾಡಲಿಲ್ಲ, ಮನೆಯಲ್ಲಿದ್ದಾರೆ. ಆದರೆ ನಾವು ಇವತ್ತು ಎಲ್ಲಿ ಚರ್ಚೆ ಮಾಡ್ತಿದ್ದೆ ಅಂತ ಹೇಳಿದರೆ 20 ದಿವಸದಿಂದ ಏನು ಚರ್ಚೆ ಮಾಡ್ತೇವೆ ಅದನ್ನೇ ಚರ್ಚೆ ಮಾಡ್ತಿದ್ದೇವೆ. ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಎಷ್ಟು % ಇವತ್ತು ಕೊರೋನಾ ವೈರಸ್ ನಮ್ಮ ಜಿಲ್ಲೆಯಲ್ಲಿದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು ಯಾರ ಹಂತಕ್ಕೆ ಮುಟ್ಟಿದೆ ಅಂತೇಳಿ. ಇನ್ನೂ ಕೂಡ ನಮಗೆ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಇಲ್ವ ಅಂತ ಹೇಳುವಂಥ ಧೈರ್ಯ ಯಾರಿಗೂ ಕೂಡ ಇಲ್ಲ. ಇದು ಮುಗಿತದಿಲ್ವಂಥ ಧೈರ್ಯ ಕೂಡ ನಮ್ಮ ಕೈಯಲ್ಲಿ ಇನ್ನೂ ಕೂಡ ಇಲ್ಲ. ಯಾಕಿಲ್ಲ ಅಂತ ಹೇಳಿದರೆ, ನಾವು ಇವತ್ತು ನಿಮ್ಮ ಕೈಗೆ ಆಶಾಕ್ಕೆ ಸ್ವ್ಯಾಬ್ ಕಿಟ್ ಕೊಟ್ಟು ನೀವು ಅಲ್ಲಿ ಹೋಗಿ ಸ್ವಲ್ಪ ಸಿಂಪ್ಟಮ್ಸ್ ಯಾರಿದೆ, ಈಗ ಒಂದು ಮನೆ ಹೋದಾಗ ಎಲ್ಲರೂ ಹುಷಾರಿದ್ರೆ ಬೇಡ, ಕೆಲವು ಸ್ವಲ್ಪ ಮಟ್ಟಿಗೆ ಜ್ವರ ಇರ್ತದೆ, ಸ್ವಲ್ಪ ತಲೆನೋವು ಇರ್ತದೆ, ಸ್ವಲ್ಪ ಶೀತ, ಇಂಥ ಡೌಟ್ಫುಲ್ ಕೇಸನ್ನು ನೀವು ಟೆಸ್ಟ್ ಮಾಡಿ ರಿಪೋರ್ಟ್ ನಮ್ಗೆ ಬರ್ತಿದ್ರೆ ನಮಗೆ ಬಹುತೇಕ ನಮ್ಮ ಜಿಲ್ಲೆಯ ಒಂದು ಪರಿಸ್ಥಿತಿ ಅರ್ಥ ಆಗ್ತಿತ್ತು.
ಈಗ ನಮ್ಮ ಟೆಸ್ಟಿಂಗ್ ಕಡಿಮೆ ಆದ ಕಾರಣ ನಮಗೆ ಇವತ್ತು ಸರಿಯಾದ ಒಂದು ವಿಚಾರ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಬಂಟ್ವಾಳದ ಒಂದು ತಾಯಿ ತೀರಿ ಹೋಗಬೇಕಾದ್ರೆ ಅದು ಒಂದು ಕಾರಣ. ಏನೋ ಮನೆಗೆ ಹೋಗಿ ಅವತ್ತು ನಾವು ಟೆಸ್ಟ್ ಮಾಡಿ ಚಾನ್ಸ್ ಕೊಡ್ದೆ ಅವ್ರು ಸಿಕ್ಕಿ ಬೀಳ್ತಿದ್ರು. ಮನೆಗೆ ಹೋದಾಗ ಏನು ಜ್ವರ ಇದೆ, ನೀವು 2 ತಿಂಗಳು, ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರು ದುಬೈಯಿಂದ ಬಂದದ್ದು, ಮಗನ ಹತ್ರ ಹೋದದ್ದು, 2 ತಿಂಗಳ ಹಿಂದೆ ದುಬೈಯಿಂದ ಬಂದದ್ದು, ಅವರಿಗೆ ಜ್ವರ ಇದ್ದದ್ದು. ಸೊ ಈ ಮನೆಗೆ ನಾವು ಮಾಡ್ತಿದ್ರೆ ಬಹುಶಃ ಇವತ್ತು ನಮಗೆ ಅಂಥ ತುಂಬ ಕೇಸ್ ಈಗಲೂ ಕೂಡ ಇದೆ ಅಲ್ಲಿ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಾಗೋದಾಗಂದ್ರೆ ನಾಳೆ ರೋಗ ಬರುವಾಗ ಗೊತ್ತಾಗುವುದು. ಆದ ಕಾರಣ ಬಹುಶಃ ಮುಂದಿನ ದಿನ ಆ ವಿಚಾರ ಕೂಡ ಇವತ್ತು ಮಾಡ್ಬೋದು. ಸೊ ಪ್ರಾಮಾಣಿಕ ತಮ್ಮೆಲ್ಲ ಕೆಲಸ ತಾವು ಇವತ್ತು ಮಾಡಿ. ಸ್ಯಾನಿಟೈಸರ್ ಕೊಟ್ಟಿದ್ದಾರಾ? ಸರಿ ಉಂಟಾ ಕೊಟ್ಟದ್ದು? ಇಷ್ಟು ಹೊಡೆದು ಪನಿಜ ಇಲ್ಲದಿದ್ದು ನಾವು ಮತ್ತು ನಮ್ಮ ANMಗಳು ಕೂಡ ಅಲ್ಲಿ ನಿಮಗೆ ಅಸಿಸ್ಟೆಂಟ್ ಮಾಡ್ತಾ ಇದ್ದಾರೆ. ಒಂದು ಟೀಮ್ ವರ್ಕ್ ಆಗಿ ಒಂದು ಕೆಲಸ ಆಗಲಿ. ನಿಮ್ಮ ಈ ವ್ಯಾಪ್ತಿಯಲ್ಲಿ ಎಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಮನೆಗೆ ಹೋಗಿ ಭೇಟಿ ಕೊಡೋ ಸಂದರ್ಭದಲ್ಲಿ ಯಾವುದೊಂದು ಸಮಸ್ಯೆ ಇದ್ದರೂ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತರುವಂಥ ವಿಚಾರ ತಾವು ಮಾಡಿ. ಎಲ್ಲಿ ತಾವು ಇವತ್ತು ನಮಗೆ ಹೇಳಿದ್ದೀರಿ, ಒಂದು ಕನ್ನಡ ಹೋಗೋ ಪರಿಸರದಲ್ಲಿ ಮತ್ತು ನಮ್ಮ ಪೂಮಣ್ಣ ಏರಿಯಾ ಮತ್ತು ಕಲ್ಲಾಪಿ ಮತ್ತು ಕೋಟೆಪುರ ಇದನ್ನು ಅಲ್ಲಿ ಮಾತಾಡಿಸ್ಕೊಂಡು ಬಹುಶಃ ನೆಕ್ಸ್ಟ್ ಟೈಮ್ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಆಗಿ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರು ಬರೋದಲ್ಲ, ನೀವು ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬರ ಮಾಹಿತಿ ಕೂಡ ಬೇಕು. ಅವರಿಗೆ ಬೇಡದಿದ್ರೆ ನಮಗೆ ಬೇಕಲ್ಲ ಮಾರಾಯ, ನಮಗೆ ಚಿತ್ರ ಬೇಕಲ್ಲ ಏನಂತೇಳಿ ಪರಿಸ್ಥಿತಿ. ಆದ ಕಾರಣ ಮಾಹಿತಿ ಅವರಿಗೆಲ್ಲದು ನಮಗೆ ಬೇಕು. ಆ ಮಾಹಿತಿಗಳು ಇವರು ಹುಷಾರಿದ್ದಾರ ಇರುವ ಅಂತ ಹೇಳಿಕೊಂಡು ಆದ ಕಾರಣ ಆ ಕೆಲಸ ಇವತ್ತು ಮಾಡುವಂಥ ಕೂಡ ಹೇಳಿಗಿಚ್ಚೇನೆ. ನಮ್ಮ ಜೊತೆ ನಮ್ಮ ಇದರಾಗ ಸದನ ಬಂಗ್ಯಾರವರು ಬಂದಿದ್ದಾರೆ. ಅದು ಚೀಫ್ ಆಫೀಸರ್ ಕೂಡ ಬಹುಶಃ ಬಗ್ಗೆ ಇವತ್ತು ಮಾತಾಡೋ ವಿಚಾರ ಇತ್ತು. ನಮ್ಮ ಫಿಲ್ಮೋನ್ ಹಾಕೊಂಡಿದ್ದಾರೆ, ಅದು ಮುಸ್ತಫರ್ ಇದ್ದಾರೆ, ಉಸ್ಮಾನ್ ಅವರು, ರಾಜಿಕ್ ಅವರು, ಹುಸೇನ್ ಎಲ್ಲರೂ ಕೂಡ ಬಹುಶಃ ಸಂದರ್ಭದಲ್ಲಿ ನಾನು ಬಹುಶಃ ಈಗಾಗಲೇ ನಮ್ಮ ಕೊನಾಜಲ್ಲಿ ಮಿಟ್ಟೆ ಮುಡಿಪು ಆ ಪ್ರದೇಶದಲ್ಲಿ ಆಗಿ ಈ ಬಾಕಿ ಇತ್ತು. ನಾನು ಬೇರೆ ಬ್ಯುಸಿ ಇದ್ದ ಕಾರಣ. ಸೊ ಈ ಒಂದು ಏನಿದೆ ನಮ್ಮ ಆ ಒಂದು ನಮ್ಮ ಕಿಟ್ಟಿಗೆ ಸಂಬಂಧಪಟ್ಟಾಗೆ ನಿಮಗೆ ಮತ್ತು ನಮ್ಮ ANM ಮತ್ತು ಇಲ್ಲ ಸ್ಟಾಫಿಗೆ ಮತ್ತು ಮುಂದೆ ಏನಾದರೂ ನಿಮಗೆ ಸಹಕಾರ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ಮುಂದೆ ನಮ್ಮೆಲ್ಲ ಸಹಕಾರ ಇವತ್ತು ಕೊಡ್ತೇವೆ. ಮತ್ತು ನೀವು ಮನೆಗೆ ಹೋದಾಗ ಬರೀ ಆರೋಗ್ಯ ಸಂಬಂಧಪಟ್ಟ ಮಾತ್ರ ಅಲ್ಲ, ಎಲ್ಲಿ ಅದು ಪೆನ್ಷನ್ ಬರದಿದ್ದವರಿದ್ದರೆ ದಯವಿಟ್ಟು ಅವರೊಂದು ಹೆಸರನ್ನು ತೆಕ್ಕೊಳ್ಳಿ, ಅಥವಾ ಇನ್ನಿತರ ಬೇರೆ ಯಾವುದೊಂದು ವಿಚಾರ ಇದ್ದರೆ ಆ ಒಂದು ತೆಕ್ಕೊಂಡು ನಮ್ಮ ಸ್ಥಳೀಯರಾದ ನನ್ನ ಗಮನಕ್ಕೆ ತರೊಂದು ವಿಚಾರ ಇವತ್ತು. ಕೆಲವು ನೀವು ಮನೆಗೆ ಹೋದಾಗ ಹೇಳ್ತಾರೆ, ನನಗೆ 5 ತಿಂಗಳಾಯಿತು 6 ತಿಂಗಳಾಯಿತು ಪೆನ್ಷನ್ ಇಲ್ಲದಂತ. ಅದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಅಂತ ನಮಗೆ ತಂದರೆ ನಮ್ಗೆ ಅಧಿಕಾರದ ಕೇಳಿ ಅದನ್ನು ಸರಿಪಡಿಸಿಕೊಂಡು ಅವರಿಗೆ ಮುಟ್ಟಿಸುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಿಮಗೂ ಬಹುಶಃ ನಮ್ಮ ಎಲ್ಲ ನಮ್ಮ ಕಾರ್ಯಕ್ರಮದ ಸಿಸ್ಟರ್ಸರಿಗೂ ಇಲ್ಲಿಯ ಡಾಕ್ಟರ್ ವೈದ್ಯರಿಗೂ ಸಿಬ್ಬಂದಿಯನ್ನು ವಿಶೇಷದ ಅಭಿನಂದನೆ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು ಬಹುಶಃ ನಾವೆಲ್ಲರೂ ಕೂಡ ಈ ಒಂದು ವೈರಸ್ಗೆ ಸಂಬಂಧಪಟ್ಟಾಗೆ ಮತ್ತು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಎಲ್ಲರಿಗೆ ರೆಸ್ಟ್ ಇದ್ದರೂ ಕೂಡ ನಿಮಗೆ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ನಿಮಗೆ ರೆಸ್ಟ್ ಇಲ್ಲ. ಯಾಕೆ ಒಂದೊಂದು ಸೀಸನಲ್ಲಿ ಒಂದೊಂದು ರೋಗ ಬರ್ತದೆ. ಇದರಲ್ಲಿ ಒಂದು ಸೀಸನ್ಗೆ ಅನುಗುಣವಾಗಿ ಒಂದೊಂದು ಸಿಕ್ನೆಸ್ ಇದರಲ್ಲಿ. ಒಮ್ಮೆ ವೈರಲ್ ಫೀವರ್, ಇನ್ನೊಮ್ಮೆ H1N1 ಸೊ ಬೇರೆ. ಸೊ ಫ್ರೀ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸಲ ಅದಕ್ಕಿಂತಲೂ ಸಮಸ್ಯೆ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಸೊ ನಿಮ್ಮೆಲ್ಲ ಕೆಲಸ ಇವತ್ತು ಉತ್ತಮವಾಗಿರಲಿ ಅಂತ ಹೇಳಿ ನಿಮಗೆಲ್ಲ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಮುಂದೆ ನಿಮಗೆ ಅಂಥ ಯಾವುದೇ ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಾನೆ ನಮ್ಮೆಲ್ಲ ಪ್ರಾಮಾಣಿಕ ಸಹಕಾರ ಮಾಡ್ತೇವೆ. ಇಲ್ಲಡೆ ಪೋತು ಅಕ್ಲೆನ ಆರೋಗ್ಯದ ಬಗೆಟ್ ವರದಿ ಕೊರ್ಪಿನಂಚಿನ ಆಶಾ ಕಾರ್ಯಕರ್ತೆಯರು ತಂಕ್ಲೆನ ಪ್ರಾಣದ ಹಂಗು ಮುಡಿದು ಜನಸೇವೆ ಮಲ್ತೊಂದುಲ್ಲೇರು ಪಂಡದು ಅಭಿನಂದಿಸಾಯಿನ. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಸದಾನಂದ ಬಂಗೇರ ಕೊರೋನಾ ಮಹಾಮಾರಿ ಈ ಭೂಮಿರ್ದೆ ನಾಶ ಆವಡು ಪಂಡದ ತೆರಿಪಾಯರು. ಈಗಾಗಲೇ ನಮ್ಮ ಮಾಜಿ ಸದಸ್ಯರು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಹೇಳಿ ಬಯಸೋದಿಲ್ಲ. ಬಹುಶಃ ನಾವೆಲ್ಲ ಪೇಪರನ್ನು ಓದ್ತಾ ಇದ್ದೇವೆ. ಆಶಾ ಕಾರ್ಯಕರ್ತರಿಗೆ, ಡಾಕ್ಟರ್ನವರಿಗೆ ಬೇರೆ ರೀತಿಯಲ್ಲಿ ಮಾನಸಿಕವಾಗಿ ಜನ ಮಾತಾಡುವಂಥದ್ದು, ಹೇಸಿಗೆ ಮಾತಾಡುವಂಥದ್ದು ಬೇರೆ ರೀತಿಯಲ್ಲಿ ನಾವು ಪೇಪರನ್ನು ಓದ್ತಾ ಇದ್ದೇವೆ. ನಮ್ಗೆ ಕೂಡ ಭಾಳ ಬೇಸರ ಆಗ್ತದೆ. ಬಹುಶಃ ರಾತ್ರಿ ಹಗಲು ಅವರ ಪ್ರಾಣದ ಹಂಗು ತೊರೆದು ಎಲ್ಲರಿಗೊಂದು ಒಳ್ಳೆಯ ಸಜೆಷನ್ ಕೊಡುವಂಥ ಒಂದು ಕಾರ್ಯಕರ್ತರು ಸರ್. ಅವರು ಏನು ಗೊತ್ತಿಲ್ಲ, ಅವರು ಸರ್ಕಾರಿ ಸಂಬಳ ಅವರಿಗೆ ಪ್ರೋತ್ಸಾಹ ಏನಾದರೂ ಮಾಡಿದ್ರೆ ಸರ್ಕಾರ ಸೇವೆಯಾಗಿ ಅವರನ್ನು ಮಾಡಿಸಿ ಏನಾದರೂ ಮಾಡಬೇಕು. ಯಾಕಂದರೆ ಅವರ ಕೆಲಸ ನಮ್ಮ ಕೆಲಸ ಈ ಸಂದರ್ಭದಲ್ಲಿ ನಿಜವಾಗಿ ಅವರನ್ನು ಮಾಡುವಂಥ ಕೆಲಸ ನಮಗೆ ಭಾಳ ಒಂದು ಖುಷಿ ಆಗುವಂಥ ಕೆಲಸ. ಅವರು ಕೂಡ ಸಂಸಾರ ಇದೆ ಎಲ್ಲ ಬಿಟ್ಟು ಮನೆಗೆ ಹೋಗಿ
ಈ ಎಲ್ಲಿ ಯಾರಿಗೆ ಏನಾಗಿದೆ ಅಂತ ಹೇಳುವಂಥದ್ದು ಅವರು ರಿಪೋರ್ಟ್ ಕೊಡುವಂಥದ್ದು ಬಹುಶಃ ಇಡೀ ದೇಶದಲ್ಲಿ ನಡೆಯುವಂಥದ್ದು. ಬಹುಶಃ ಈ ಒಂದು ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೊರೋನಾ ಎಂಬ ಈ ಮಹಾಮಾರಿ ನಮ್ಮನ್ನೆಲ್ಲರನ್ನು ಭಯವಿತರಣೆ ಮಾಡಿದೆ. ಆದಷ್ಟು ಬೇಗ ಈ ಒಂದು ಕೊರೋನಾ ಎಂಬ ಈ ಮಹಾಮಾರಿ ಒಳಗೆ ನಾವೆಲ್ಲರೂ ಸ್ವಸ್ಥ ಸಮಾಜವನ್ನು ಮಾಡುವಂಥ ಆ ಒಂದು ಆಶೆ ನಮ್ಮ ಎಲ್ಲರಿಗೂ ಇರಲಿ. ಧೈರ್ಯದಿಂದ ಆ ಭಗವಂತನನ್ನು ಪ್ರಾರ್ಥಿಸಿ ನಾವೆಲ್ಲರೂ ಒಂದೇ ಎನ್ನುವ ದೃಷ್ಟಿಯಿಂದ ನಮ್ಮಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ನಾವೆಲ್ಲರೂ ಒಂದೇ ಎಲ್ಲರೂ ಒಂದು ಒಟ್ಟಾಗಿ ಕೆಲಸ ಮಾಡಿದ್ರೆ ಯಾವುದೇ ಒಂದು ಕೆಲಸವನ್ನು ಸುಲಭವಾಗಿ ಸಾಧಿಸಲು ಸಾಧ್ಯ ಇದೆ ಎನ್ನುವ ದೃಷ್ಟಿಯಿಂದ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ತಲೆ ತಗ್ಗಿತು ಮಾತನಾಡಿದೆ. ಆಶಾ ಕಾರ್ಯಕರ್ತೆಯರನ್ನ ಎಡ್ಡೆ ಸೇವೆಯನ್ನು ಗುರುತಿಸಾದು ಆಕಳಿಗೆ ದಿನ ಬಳಕೆ ಸಾಮಗ್ರಿಲೇನು ಶಾಸಕರು ಶ್ರೀ UT ಖಾದರ್ ವಿತರಣೆ ಮಲ್ತಿನವು ಅಭಿನಂದನೆದ ಬೇಲೆ ಪಡೆದು ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು ಶ್ರೀ ಹುಸೇನ್ ಕುಂಜಿಮೋನು ತೆರಿಪಾಯರು. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಖಾದರನ್ನು ಹೊಗಳುವುದಲ್ಲ, ನಾವು ಖಾದರನ್ನು ಹೊಗಳುವುದಲ್ಲ, ಸಚಿವರನ್ನು ಮಾಜಿ ಸಚಿವರು ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಅವರ ಬುದ್ಧಿಯಿಂದ ಇದೆಲ್ಲ ಕೆಲಸ ಮಾಡಿದ್ದಾರೆ. ಈ ಹಾಸ್ಪಿಟ್ಲ್ ಯಾರಿಗೆ ನಮಗೆ ಮಾಡಿಕೊಟ್ಟಾರೆ ಯಾರು ಖಾದರ್. ಹಾಗೆ ಇವತ್ತು ನಿನ್ನೆ ಹೇಳಿ ಮೈಸೂರಿನಲ್ಲಿ ನಿನ್ನೆ ಹೇಳಿ ಫೋನ್ ಮಾಡಿ ಹೇಳಿದ್ದಾರೆ ಅಲ್ಲಿ ಒಂದು 47 ಕಟ್ಟ 43 ಮತ್ತು 7 ಇವತ್ತು ಕಟ್ಟ ಕೊಡಲಿಕ್ಕೆ ಉಂಟು ಹಾಸ್ಪಿಟ್ಲಿಗೆ. ನಾಳೆ 2:30 ಗಂಟೆ ಅಂತ ಮೈಸೂರಿನಲ್ಲಿ ನನಗೆ ಫೋನ್ ಮಾಡಿದ್ದಾರೆ. ನಾನು ಮಾಡಿದ್ದಲ್ಲ, ಮತ್ತೆ ನಾನು ಮಾಡಿದ್ದೆ, ಅದು ಬೇರೆ. ಹಾಗಿರುವಾಗ ಒಳ್ಳೆಯ ಕೆಲಸ ತಾವು ಮಾಡಿದ್ದೀರಿ. ದೇವರ ದಯ ಉಂಟು ನಿಮಗೆ. ಅಲ್ಲದೆ ಏನಾದರೂ ತಪ್ಪಿದ್ದರೆ ಅವ್ರ ಹತ್ರ ಹೇಳ್ಬೋದು. ಅವರ ತಮ್ಮ ಚಿರತಾಯಿ ಮಗ ಸಹ ಗಿಬ್ಸ್ ಅಂತ ಇದ್ದಾರೆ, ಅವರ ಹತ್ರ ಇರ್ಬೋದು. ಅವನಿಗೆ ನೆನಪಿಟ್ಟು ಇಟ್ಕೊತಾನೆ. ಹಾಗೆ ಯಾವ ಇದಕ್ಕೂ ನೀವು ಹೆದರದೆ ಸಮಾಧಾನದಲ್ಲಿ ಹೋಗಿ ಮನೆ ಹೋಗಿ ನೀವು ಕಾರ್ಯಕರ್ತರು ನೀವು ಕೆಲಸವನ್ನು ಮಾಡಬೇಕು. ನನ್ನ ಗುರ್ತ ನಿಮಗೆ ಇಲ್ಲಿ 1 ತಿಂಗಳಲ್ಲಿ 2-3 ಗಲಾಟೆ ಇಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗಿದೆ. ಅದನ್ನು ಅಲ್ಲಿಂದಲ್ಲಿಗೆ ಇವರು ಇದೇ ಡಾಕ್ಟ್ರಿಗೆ ಇವರು ಬೈದಿದ್ದಾರೆ. ಮೊನ್ನೆ ನಾನು ಒಳಗಿದ್ದೇನೆ. ಮತ್ತು ಅವರು ಹೇಳಿ ಅವರಿಗೆ ಬುದ್ಧಿ ಹೇಳಿ ಹೀಗೆ ಕಾನೂನು ಏನು ನಿಮ್ಮ ಇದು ಲೆಕ್ಕಕ್ಕೆ ಬಂದದಲ್ಲ ಮಾಡಬೇಕಂತ ಇವರು ಒಳ್ಳೆ ಶೋಷಣೆ ಮಾಡ್ತಾರೆ. ನಡ್ಕೊಂಡು ನನ್ನ ಹಾಗೆ ನಡೆಯುವ ಅಭ್ಯಾಸ ಜಾಸ್ತಿ ಶೋಷಣೆ ಮಾಡಲಿಕ್ಕೆ ಅಂಥ ಡಾಕ್ಟರು ಕೆಲವು ಜನ ಇದ್ದಾರೆ. ಹಾಗೆ ಎಲ್ಲರಿಗೂ ಚಂದದಿಂದ ಅವ್ರು ಹೇಳಿದ ಮಾತನ್ನು ಹೇಳೋದು ಶುಭ ಕೊಟ್ಟು ದೇವರು ನಿಮ್ಮನ್ನು ಒಳ್ಳೇದು ಮಾಡಲಿ, ನಮ್ಮೆಲ್ಲರನ್ನು ಮಾಡಲಿ, ಎಲ್ಲರಿಗೂ ದೇವ್ರ ದಯವಿಟ್ಟು ಈ ಮಾರಿ ಕೊರೋನಾವನ್ನು ಓಡಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಮಾತನ್ನು ನಿಲ್ಲಿಸ್ತೇನೆ. ಜಯ. ಉಳ್ಳಾಲ ನಗರಸಭೆ ಆಯುಕ್ತರು ಶ್ರೀ ರಾಯಪ್ಪ, ನಗರಸಭಾ ಸದಸ್ಯರು ಶ್ರೀ ಮಹಮ್ಮದ್ ಮುಕ್ಕಚ್ಚೇರಿ, ಮಾಜಿ ಸದಸ್ಯರು ಮುಸ್ತಫಾ ಅಬ್ದುಲ್ಲಾ, ಉಸ್ಮಾನ್ ಕಲ್ಲಾಪು, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷರು ರಾಜಿಕ್ ಉಳ್ಳಾಲ್, ಪಿಯೂಸ್ ಮೊಂತೇರೋ, ಸಾದಿಕ್ ಕಲ್ಲಾಪು, ಜಕಾರಿಯಾ ಮಲಾರ್, ಮನ್ಸೂರ್ ಸಿದ್ದಿಕ್ ಇಂಚಿತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇತ್ತರು.